ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಎದುರಾಗಿ ಹೊಸಂಗಡಿ ಟೌನ್ನಲ್ಲಿ ಎಲ್ಡಿಎಫ್ ನೇತೃತ್ವದಲ್ಲಿ ಪ್ರತಿಭಟನೆಯು ನಡೆಸಲಾಯಿತು. ಎಲ್ಡಿಎಫ್ ಮಂಜೇಶ್ವರ ಮಂಡಲ ಕನ್ವೀನರ್ ಕೆಆರ್ ಜಯಾನಂದ ಪ್ರತಿಭಟನಾ ಸಭೆ ಉದ್ಘಾಟನೆ ಮಾಡಿದರು. ಎಲ್ಡಿಎಫ್ ಮಂಡಲ ಸಮಿತಿ ಚೇರ್ಮನ್ ರಾಮಕೃಷ್ಣ ಕಡಂಬಾರ್ ಅಧ್ಯಕ್ಷತೆ ವಹಿಸಿದರು. ಸಿಪಿಐ ಮಂಡಲ ಕಾರ್ಯದರ್ಶಿ ಜಯರಾಮ್ ಬಲ್ಲಂಗುಡೆಲು ಸ್ವಾಗತಿಸಿದರು. ಕಾಸು ಎಮ್ಮೆಲ್ಲೆ ಬರ್ತದೆ ಅಕ್ಕಳ ಗೌರ್ಮೆಂಟ್ ಒಂದು ಮಾತ್ರ ಅಲ್ಲಿ ಇಂಡಿಯಾದ ಮೊತ್ತವಾದ ಕಾಂಗ್ರೆಸ್ ಅದರ ಬಾಕಿ ಪ್ರತಿಪಕ್ಷ ಪಾರ್ಟಿಯ ಎಮ್ಮೆಲ್ಲೆ ಟ್ರಾಯ್ ಕೊಡೋದು ಒಪ್ಪುಕೊಂಡಿಲ್ಲ 500 ಕೋಟಿ ರೂಪಾಯಿ ಜೊತೆ ನಾವು ಟಿವಿಯದ್ದು ಜನಕ್ಕುಲರ ಜೊತೆಗಿನ ಸಂಪತ್ತಾದದ್ದು ಜನಕ್ಕುಲ ಪೈಸೆ ಆದದ್ದು ಆ ಸಂಪತ್ತಿನ ಜೊತೆಲಾದದ್ದು ಮೋದಿ ಮಾಡ್ತದೆ. ಮೋದಿ ಪಡೆದಿನ ಇಂಡಿಯಾದ ಪ್ರಧಾನಮಂತ್ರಿಗಳ ಅಮಿತ್ ಶಾ ಪಡೆದಿನ ಇಂಡಿಯಾದ ಹೋಮ್ ಮಿನಿಸ್ಟರ್ ಇಂಡಿಯಾಗೆ ಸಂಪತ್ತು ಕೊಂಡು ಹೋಗಿ ನಾವು ಆ ಸಂಪತ್ತಾದದ್ದು 5,000 ಕೋಟಿ ರೂಪಾಯಿಲ 4,000 ಕೋಟಿ ರೂಪಾಯಿಲ ಮೋದಿನ ಗೀಸಕ್ಕಿದ್ದ ಹೋಗಿ ನಾವು ಇಂಡಿಯಾದ ಸಾರ್ವಜನಿಕ ವಲಯದ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡಲಿಕ್ಕೆ ಒಳ್ಳೆ ಸಂಪತ್ತು ಆ ಸಂಪತ್ತು ಅಕ್ರಮಕ್ಕೆ ಐಕ್ಯತಾದನ್ನು ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟ್ ಬಂದಾಗ ಆ ಜಡ್ಜಿಮೆಂಟ್ ಜನತೆಗೆ ಅಕ್ಕಲ ಅದಕ್ಕೆ ಗಮನ ಕೊಂಡು ಬರಬಾರದನ್ನು ಕೇಜ್ರಿವಾಲ್ ನೇರಿಸಿಕೊಂಡು 2 ದಿನಕ್ಕೆ ಮುಪ್ಪು BSR ಮಾತಿದ ನೇತಾರ ಎಂಪಿನೇ ಅರೆಸ್ಟ್ ಮಾಡ್ತಾರೆ. ಈ ಕೇಸಲ್ಲಿ 5 ಮುಖಾದನ್ನು ಕೇಜ್ರಿವಾಲ್ನ ಅರೆಸ್ಟ್ ಮಾಡ್ತಿರಬಾರದು ತೀರ್ಮಾನ ಮಾಡಿದ್ರು. ಇಂಡಿಯಾದ ಕಾನೂನು ವ್ಯವಸ್ಥೆನೇ ಬಿಜೆಪಿಯ ಕಾನೂನು ವ್ಯವಸ್ಥೆ ಅದು ಮನಪೇರಿನ ಸತ ಪ್ರಯತ್ನವಾದನ್ನು ಇಡೀ ಬಿಜೆಪಿ ಅವು ಮಾತ್ರ ಅತ್ರಿ ಇಂಡಿಯಾದ ಪೌರತ್ವ ಬಿಲ್ ಅನ್ನು ಜಾರಿ ಮನಪೇರಬಾರದು ಶ್ರಮ ಮನಪೇರಿನ ಘಟ್ಟವಾದ ರೀತಿ ಉಂಟಾದವು. ಒಂದು ಚುನಾವಣಾ ಸಂದರ್ಭಗಳು ವೋಟ್ ಬ್ಯಾಂಕ್ ಮನಪೇರವಾದ ಶ್ರಮತ ಭಾಗವಾದವು. ತಮಿಳುನಾಡದ ಮಂತ್ರಿನ ಅರೆಸ್ಟ್ ಮನಪೇರಿನ ತೀರ್ಮಾನ ಉಂಟಾಂಡು ಆ ಮಂತ್ರಿನ ಅರೆಸ್ಟ್ ಮಾಡ್ತಾಗ ಆ ಮಂತ್ರಿನ ರಾಜಿ ಕೊರ್ಪಾಂಡು ವಾಪಸ್ ಮಂತ್ರಿ ಮನಪೇರಬಾರದು ಬೇಕಲಿ ಅಪಘಾತ ಸುಪ್ರೀಂ ಕೋರ್ಟ್ ಹೋಗಿ ನಾವು ಸುಪ್ರೀಂ ಕೋರ್ಟ್ ಬಂದು ಗವರ್ನರ್ಗೆ ಒಂದು ಪದವಿ ಮಾತ್ರನೇ ಕೊಡವು ಐತ ಆಪೆಗೆ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ ಬಂದವು ಪದವಿ ಮಾತ್ರನೇ ಒಂದು ಅಲಂಕಾರಿಕ ಪದವಿ ಮಾತ್ರನೇ ಗವರ್ನರ್ಗೆ ಕೊಡವು ಐದು ಆಪೆಗೆ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ ಆ ಜಡ್ಜಿಮೆಂಟ್ ಅಡಿಸನ್ನಾದ್ರು ಇಡೀ 3 ಗಂಟೆಗೆ ತಮಿಳುನಾಡು ಹೊಸ ಒಂದು ಮಂತ್ರಿನ ಅಧಿಕಾರ ಕೊಟ್ಟು ಬರದೆ ಸಾಧ್ಯತೆ ನಾವು ಬಿಜೆಪಿ ನಾವು ಎಂಕಲು ಬಣ್ಣ ಮಾತ್ರ ವೇದವಾಕ್ಯ ಇಂಡಿಯಾದ ಎಂಕಲು ಬಣ್ಣ ಮಾತ್ರ ಕಾನೂನು ಇಂಡಿಯಾಗೆ ಒಂದು ಸಂವಿಧಾನ ಇದೆ ಭರಣಘಟನೆ ಬಿಜೆಪಿ ಗೌರ್ಮೆಂಟ್ ಮುಖವಾದಾಗ ಐಕ್ಯ ವ್ಯಕ್ತವಾಯಿತು ಜಡ್ಜಿಮೆಂಟ್ ಕರಿನ 4 ದಿನದ ಸೋಷಿಯಲ್ ಮೀಡಿಯಾ ಅಭಿವೃದ್ಧಿ ಖುಷಿ ಆದನು. ಸೋಷಿಯಲ್ ಮೀಡಿಯಾ ಸಂಪೂರ್ಣವಾದ ಬಿಜೆಪಿ ಮಯ ಮನಪೇರಿತ ಶ್ರಮ ಉಂಟಾನೆ ಐಕ್ಯದ್ರಾದ ಸೋಷಿಯಲ್ ಮೀಡಿಯಾ ಕೂಡ ಆ ಸೋಷಿಯಲ್ ಮೀಡಿಯಾ ಬಂದ್ ಮನಪೇರಬಾರ ತೀರ್ಮಾನ ಮೋದಿಗೆ ಎದುರಾದ ವಾರ್ತೆ ಎಂಜಿನ ನೋಟಿಸ್ ಆತನ ಬಿತ್ತಿಪತ್ರ ಕಾರ್ಯನು ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಪಾಲ್ಗೊಂಡ ಅದ್ರ ಫೇಸ್ಬುಕ್ ಅಪ್ಪಗನೆ ಬಂದಾಪನ ಸಿಸ್ಟಮ್ ಅದ್ರ ಫೇಸ್ಬುಕ್ ಏರಂಗ ವಾರ್ತೆ ಹೋಗಿ ಒಂದು 10 ಲೈಕ್ ಬಂದಾಗ ನಾವು ಐಕ್ಯದ್ರಾದ ಕೋರ್ಟ್ ಮಾಡಾಗ ಐಕ್ಯದ್ರಾದ ಒಂದು ಜಡ್ಜಿಮೆಂಟ್ ಬಂದಿದೆ. ಹಾಗೆ ಬಿಜೆಪಿ ಇಂಡಿಯಾದ ಪ್ರಜಾಪ್ರಭುತ್ವ ಸಂವಿಧಾನದ ಸಂಪೂರ್ಣವಾದ ನಾಶ ಮಾಡಬೇಕಿದ್ದ ಸಂದರ್ಭದಾದರೂ ಡೆಲ್ಲಿ ಮುಖ್ಯಮಂತ್ರಿ ಆದ ಕೇಜ್ರಿವಾಲ್ ನೇತೃತ್ವ ಒಂದು ನೆನಪದಿ ಹೊಡೆದಾಗತ್ತೆ. ಈ ಗೌರ್ಮೆಂಟ್ ನಡವರ ಅಧಿಕಾರವಾದ ಇಂಡಿಯಾದ ಮನುಷ್ಯರಹಿತವಾದ ಕಾರ್ಯಚಟುವಟಿಕೆ ಆದಕ್ಕೂ ಬಿಜೆಪಿ ಭಾಗ ಉಂಡಾಪಡ ಮುಂದೆ ಕೇಜ್ರಿವಾಲ್ ಡೆಲ್ಲಿದ ಇಂಡಿಯಾದ ತಲಸ್ಥಾನ ನಗರವಾದ ಒಂದು ಮುಖ್ಯಮಂತ್ರಿ ಆದ ಅರೆಸ್ಟ್ ಮಾಡ್ತೀವಿ ನಾವು. ಇಂಡಿಯಾದ ಪ್ರತಿಪಕ್ಷ ಪಾರ್ಟಿದ ಲೀಡರ್ ಎದುರಾದ ಇಡಿಲ ಸಿಬಿಐ ಕೂಡ ರೈಡ್ ಮಾಡ್ತಾರೆ. ಕೇರಳ ಮತ್ತು ಇಡವಾದದ್ದು ಕರಿನ LDF ಗೌರ್ಮೆಂಟ್ ಎದುರಾದ ಪಿಣರಾಯಿನ ಒಂಜನೇ ಗೌರ್ಮೆಂಟ್ ಎದುರಾದ ಇಡಿಲ ಕಸ್ಟಮ್ಸ್ಲ ಅವೇ ರೀತಿ ರೋಲ ಅವೇ ರೀತಿ ಸಿಬಿಐ ಇಲ್ಲ ಆತ ಕೇರಳಕ್ಕೆ ಬರ್ತದೆ. ಅಕ್ರಮ ನಾವು ಪುರಾಣದ ಒಳಾಯಿ ಬಂಗಾರ ಕೊಂಡೋಗ್ತೇವೆ ಅಕ್ರಮ ಇದು ಈತಪ್ಪಾಯ ಕೊಂಡದ ರೀತಿ ಅವಳಾಯಿ ಬಂಗಾರ ಕೊಂಡೋಗ್ತೇವೆ ಅಂಚನೆ ಇದು ಬಿರಿಯಾನಿ ಚಟ್ನಿ ಒಳಾಯಿ ಬಂಗಾರ ಕೊಂಡು ಹೋಗಿರೋ ಮಕ್ಕಳ ವಾರ್ತೆ ಕೇರಳದ ಕಾಂಗ್ರೆಸ್ ಅಲ್ಲ ಬಿಜೆಪಿ ಬಿ ಟೀಮ್ ಆದ ಒಳ್ಳೆ ರೀತಿಯ ಪ್ರಚಾರ ಇದು ಮಾಡ್ತೇವೆ. ಅಂದ್ರೆ KTL ಆರೋಪ ನೈತಾರೆ ಕೋರ್ಟ್ ಕೊಡ್ತಾರೆ ಆ ಆರೋಪ ಕೊಡ್ತಾರೆ ಅಪಘಾತದಲ್ಲಿ 2028 ಕೇರಳ ಪಿಣರಾಯಿ ವಾಪಸ್ ಅಧಿಕಾರ ಕೊಡ್ತಾರೆ. ಅಲ್ಲಿ ಕೇರಳದ 2 ವರ್ಷ ಜನಾಧಿಪತ್ಯ ಗೌರ್ಮೆಂಟ್ ಮಂತ್ರಿನಕ್ಲ ಎದುರಾದ ಫುಲ್ ಆರೋಪ ನೈತಾರೆ ಕೇರಳದ ಮುಖ್ಯಮಂತ್ರಿ ಎಂಕಲ ಮಟ್ಟಲ್ಲಿ ತಿನ್ನೈತಿ ಆ ಮಟ್ಟಲ್ಲಿ ತಿನ್ನೈತಿ ಅಂದ್ರೆ ಎಂಕ್ಲಿಗೆ ಒಂದು ಕೋಡಿಗಳಿದ್ದ ಒಂದೈತ ಭಾಗವಾದನ್ನು ಕೇರಳದ ಪಿಣರಾಯಿ ಈ ಪ್ರಧಾನಮಂತ್ರಿಗೆ ನಾವು ಎಂಕಲ ಪೌರತ್ವ ಬಿಲ್ ಈ ರಾಜ್ಯದ ಜಾರಿ ಇಂಡಿಯಾದ ಪೌರತ್ವ ಬಿಲ್ಗೆ ಎದುರಾದ ಪ್ರಮೇಯ ಪಾಸ್ ಮಾಡಿದ ಪಕ್ಷದಕ್ಕೆ ಒಂದು ರಾಜ್ಯವಾದದ್ದು ಕೇರಳ. ಅಂಚೆ ಮೋದಿ ಗೌರ್ಮೆಂಟ್ಗೆ ಒಂದು ಪ್ರತೀಕರಣ ಉಪಡಿಸಿದ ಗೌರ್ಮೆಂಟ್ ಆದ ಕೇರಳ ಗೌರ್ಮೆಂಟ್ ಮಾಡ್ತಾರೆ. ಕೇರಳ ಗೌರ್ಮೆಂಟ್ ಐದು ಮಾತ್ರ ಉಂಟಾಯಿನತ್ರಿ ಕೇರಳ ಗೌರ್ಮೆಂಟ್ ಸಂಪತ್ತು ನಿಷೇಧ ಮಂತ್ರಿ ಸಂದರ್ಭ ಇಂಡಿಯಾ ಗೌರ್ಮೆಂಟ್ ಮಾಡ್ಕೊಂಡು ಫೆಬ್ರವರಿ 8 ತಾರೀಕು ಡೆಲ್ಲಿ ಸಮರ ಉಂಟಾದಾಗ ಕೇಜ್ರಿವಾಲ್ ಅವರಿಗೆ ಪಂಜಾಬ್ ಮುಖ್ಯಮಂತ್ರಿಗಳ ಅವರಿಗೆ ತಮಿಳುನಾಡದ ಮುಖ್ಯಮಂತ್ರಿ ಪ್ರತಿನಿಧಿಗಳ ಆ ಸಮರ ಭಾಗವಹಿಸಿರಿ. ಕೇರಳದ ಕಾಂಗ್ರೆಸ್ ಸಮರ ಭಾಗವಹಿಸಿದ್ದೀರಿ.
ಅಕ್ಲ ಮಾಡಿಸಿದೆ ಕೇರಳದ ಗೌರ್ಮೆಂಟ್ ಈ ವಿಧ ಆ ವಿಧದವರು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಹಾಕಿ ಕೇರಳದ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಕೇರಳಕ್ಕೆ ಸಾಂಪತ್ತಿಕವಾದ ಹಿನ್ನಡೆ ಉಂಟಾಪು ಬಂದಾಗ ಸುಪ್ರೀಂ ಕೋರ್ಟ್ ಎಲ್ಲ ಬಂದು ಅಕ್ಲಿಗೆ ಕಾಸು ಕೊಡೋದು ಮಾತ್ರ ಅಕ್ಲಿಗೆ ಪ್ರತ್ಯೇಕ ಪ್ಯಾಕೇಜ್ ಕೊಡೋದು ಮಾಡ್ತೀವಿ ಏಪ್ರಿಲ್ 1 5,000 ಕೋಟಿ ರೂಪಾಯಿ ಕ್ಯಾಶ್ ಆಗಿ ಕೊಡೋದು ಮಾಡ್ತೀವಿ ಕೇಂದ್ರ ಗೌರ್ಮೆಂಟ್ ನಮಗೆ ತಿಕ್ಕೊಡ್ತಾನೆ ಸಂಪತ್ನಾದನ್ನು ಕೇಂದ್ರ ಗೌರ್ಮೆಂಟ್ ಕೊಡೋದು ಈ ವಿಧಟ್ಟು ಇಂಡಿಯಾದ ಸಂವಿಧಾನ ಅಡಿಮೇಲೆ ಮಂತ್ರಿಗೆ ನೀತಿರಿ ಕೇಂದ್ರ ಗೌರ್ಮೆಂಟ್ ತುಂಬೊಳಗ ಒಂದು ಆಶಾಕಿರಣವಾದ ಪ್ರಭು ಸುಪ್ರೀಂ ಕೋರ್ಟ್ ಆದ್ರಿಂದ ಅವು ಓಡಬಿಟ್ಟು ಒಂದು ನಾವು ಮಾಡಿರಲಿ ಆ ವಿಧಕ್ಕಾದ್ರೂ ಇಡೀ ಕೇಜ್ರಿವಾಲ್ ನೇರ್ಸ್ ಮಂತ್ರು ಕೇರಳದ ಮುಖ್ಯಮಂತ್ರಿಗೆ ಎದುರಾದ ಆರೋಪ ನಯಿಸಾದ ಐತಮಿತ್ತು ತೋಣಾಗ ಒಪ್ಪಂದಾನಗಾದರು ಕೇರಳದ ಮುಖ್ಯಮಂತ್ರಿನ ಮಗಳಿಗೆ ಎದುರಾದ ಆರೋಪ ನಯಿಸೋದು ಈ ವಿಧಟ್ಟು ಒಂದು ಕುಟುಂಬಕ್ಕೆ ಎದುರಾದ ಆರೋಪ ನಯಿಸಾದ ಅಖಂಡ ತುಳೈ ಮಾಡೋ ಇದು ಮಾಡ್ಕೊಂಡಿದ್ದೀರ ಒಂದು ಯಾಮವಾದನ್ನು ಬಿಜೆಪಿದ ಮಂತ್ರಿಗಳ ಬಿಜೆಪಿದ ಕೇಂದ್ರ ನೇತೃತ್ವ ಐಕ್ಯ ಸಹಾಯಕರ ರೀತಿಯಾದ್ರು ಕೇರಳದ ಕಾಂಗ್ರೆಸ್ ಐಕ್ಯ ಎದುರಾದ ಮಲ್ಲ ಪ್ರತಿಯಾದರು ಕೇರಳ ಉಂಟಾಡು ಅವೇ ರೀತಿಯಾದನ್ನು ಒಂದು ರಾಜ್ಯದ ಮುಖ್ಯಮಂತ್ರಿನ ಅರೆಸ್ಟ್ ಮಾಡ್ಕೊಂಡಾಗ ಒಂದು ನ್ಯಾಯಯುತವಾದ ಸಿಪಿಎಂ LDF ಘಟಕ ಪಾರ್ಟಿದಾಳ ಅದು ಕೇಜ್ರಿವಾಲ್ನ ಪಾರ್ಟಿ ಆಂಡ ಇಂಡಿಯಾದ ಪ್ರಜಾಪ್ರಭುತ್ವ ರಂಗಡು ಒಂದು ಆಡಳಿತಕ್ಕೆ ಬರ್ತಾರ ಜನಕ್ಕಳು ಓಟು ಮಾಡಿದ ಆಯ್ಕೆ ಮಾಡ್ತಾರೆ ಒಂದು ಗೌರ್ಮೆಂಟ್ ಮುಖ್ಯಮಂತ್ರಿ ಒಂದು ಕಾರಣ ಇದ್ದಾನೆ ಸುಳ್ಳು ಆರೋಪ ನಯಿಸಾದ ಎರಡು ಮಂತ್ರಿ ಆದ ಪ್ರತಿಷೇಧವಾದಂಡು ಇಂಡಿಯಾದ ಆದ್ಯಂತ ಇಡೀ ಸಿಪಿಎಂ ಎಡದು ವರ್ಷ ಪಾರ್ಟಿಲ ಅವೇ ರೀತಿ ಬಾಕಿ ಪ್ರಜಾಪ್ರಭುತ್ವ ಪಾರ್ಟಿಲ ಮಾಡ್ತೊಬ್ಬರು ಆ ಆಯ್ತ ಭಾಗವಾದುಂಡು ಇಡೀ ಮಂಜೇಶ್ವರರು ಈ ವಿಧ ಪ್ರತಿಭಟನೆ ಮಾಡ್ತೊಬ್ಬರು ಈ ಪ್ರತಿಭಟನೆ ಭಾಗವಹಿಸಿದ ಮಾತರೆಗಳ ಅಭಿನಂದನೆ ಮಾಡೋದು ಈ ಪ್ರತಿಭಟನೆ ಔಪಚಾರಿಕವಾಗಿ ಉದ್ಘಾಟನೆ ಮಾಡೋದು ನೆನಪಾಗ್ತದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.